ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಸ್ವಾತಂತ್ರ್ಯ ಯೋಧರಿನ ನಿಜವಾಯಿನ ಕನ ಮೋದಿ ಆಡಳಿತಡು ನಿಜ ಒಂದೊಂದೊಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ರಾಜ್ ಮಂತ್ರಿ ಕೆಎಸ್ ಈಶ್ವರಪ್ಪ ಪಂತೇರ್ ಸೋಮವಾರ ಸಜಿಪ ಮೂಡಕ್ ಶ್ರೀ ಕ್ಷೇತ್ರ ಮಿತ್ತಮಜಲ್ ಕಾಂಕ್ರೀಟ್ ಮಾರ್ಗ ಲೋಕಾರ್ಪಣೆ ಮಲ್ತದಾರ ಪಾತೇರಿಯರು ಬಂಟ್ವಾಳ ತಾಲೂಕುದ ಸಜಿಪ ಮೂಡ ಗ್ರಾಮದ ಶ್ರೀ ಕ್ಷೇತ್ರ ಮಿತ್ತಮಜಲ್ಗೆ 2.5 ಕೋಟಿ ರೂಪಾಯಿ ಖರ್ಚಿಡು ಕಾಂಕ್ರೀಟ್ ಮಾರ್ಗ ಆದಿತ್ತದು ಸೋಮವಾರ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ರಾಜ್ ಮಂತ್ರಿ ಕೆಎಸ್ ಈಶ್ವರಪ್ಪ ಲೋಕಾರ್ಪಣೆ ಮಲ್ತೇರು ಸಂಭ್ರಮಾಚರಣೆ ಕಾರ್ಯಕ್ರಮಟು ಮಂತ್ರಿ ಈಶ್ವರಪ್ಪ ಪಾತಿರ್ದು ದೇಶೋಗಾದ ಪ್ರಾಣ ಕೊರ್ನ ಸ್ವಾತಂತ್ರ್ಯ ಯೋಧರಿನ ನಿಜವಾಯಿನ ಕನ ನರೇಂದ್ರ ಮೋದಿ ಸರ್ಕಾರದ್ದು ನಿಜ ಒಂದುಂಡು ಸಂಘಟನೆ ಅಭಿವೃದ್ಧಿ ವಿಚಾರಧಾರದ ಒಟ್ಟಿಗೂ ದೇಶ ಬೊಕ್ಕ ರಾಜ್ಯಡು ಬಿಜೆಪಿ ಆಳೊಂದುಂಡು ಕರ್ನಾಟಕಡು ಬಿಜೆಪಿನ ಅಧಿಕಾರ ಕನೆಯರೆ ಡಿಕೆಶಿ ಸಿದ್ದರಾಮಯ್ಯರು ಶಪಥ ಮಲ್ತದೇರು ಅಕ್ಲಿನ ಇತ್ಯದ ನಡಕ್ಕೆ ಬೊಕ್ಕ ಪಾತೆರಲೊಡೆದು ಒಂದು ಗೊತ್ತಾಪಣೊಂದು ಆರು ಕೋಂಗಿ ಮಲ್ತೇರು. ರಾಜೇಶ್ ನಾಯ್ಕರು ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದಾರೆ ಅನ್ನಂಥ ಪಟ್ಟಿನ ಅವ್ರು ಓದಿದ್ರು. ಇಲ್ಲಿ ಅಷ್ಟೂ ಜನ ಕೂತಿದ್ದೀವಿ. ರಾಜೇಶ್ ನಾಯ್ಕರು ಮಾಡಿದಂಥ ಕೆಲಸವನ್ನು ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಅಂತ ಅಂದರೆ ಇಷ್ಟೊಂದು ಇಲ್ದಿದ್ರು ಕೂಡ ಈ ರೂಪದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಅದು ಕಾಂಗ್ರೆಸ್ಸೋ JDS ಇನ್ನೊಂದು ಪಕ್ಷವೋ ಇಡೀ ರಾಜ್ಯದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಕೆಲಸಗಳು ಆಗಿದೆ ಅನ್ನೋದು ಹೆಮ್ಮೆಯಿಂದ ನಾನು ಹೇಳ್ಕೊತಾ ಇದ್ದೀನಿ. ಅದು ರಸ್ತೆ ಇರ್ಬೋದು, ನೀರಿರ್ಬೋದು, ದೀಪ ಇರ್ಬೋದು, ರೈತರ ಸಮಸ್ಯೆಗಳ ಪರಿಹಾರ ಮಾಡೋದ್ರ ಬಗ್ಗೆ ಇರ್ಬೋದು, ಹೆಣ್ಮಕ್ಳದಿರ್ಬೋದು, ಯುವಕರದಿರ್ಬೋದು, ಎಲ್ಲ ಕೆಲಸಗಳನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ಮನೆ ನಳಿನ್ ಕುಮಾರ್ ಕಟೀಲ್ ಮಾಡಿದಂಥ ಸಂಘಟನೆ, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು. ಗುರುಕಾರ್ಮ ವಯಸ್ಸಿನ ಶಾಸಕರು ರಾಜೇಶ್ ನಾಯಕ್ ಪಾತಿರ್ದು ಪಾಣಿರಿಡ್ದು ನಂದಾವರ ಕ್ಷೇತ್ರಕ್ಕೂ 10 ಕೋಟಿ ರೂಪಾಯಿ ಖರ್ಚಿಡು ಮಾರ್ಗವು ಬೇಗ ಶಿಲಾನ್ಯಾಸ ಮಲ್ಪುಣು ಬಂದಿರು. ನಾನು ಇವತ್ತಿಗೂ ಹೇಳ್ತೇನೆ, ಕ್ಷೇತ್ರ ಇದೆ, ನನ್ನ ಪಕ್ಕದ ನಂದಾವರಕ್ಕೆ ನಾವೊಂದು ಬ್ರಿಡ್ಜ್ ಮುಖಾಂತರ ರಸ್ತೆ ಮಾಡ್ತಾ ಇದ್ದೇವೆ, ಅದಕ್ಕೆ 10 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ನಾವು ಭೂಮಿ ಪೂಜೆ ಆಗಲಿಕ್ಕೆ ಇದೆ ನಂದಾವರಕ್ಕೆ. ಇನ್ನು 10 ಕೋಟಿ ಅದೇ ರಸ್ತೆಯನ್ನು ಕೂಡ ನನಗೆ ಭಾಳಷ್ಟು ಆಸೆ ಇದೆ, ಬಾಂಬೆ ಮೆರಿನ್ ಡ್ರೈವ್ ಥರ ಮಾಡಬೇಕು, ಇನ್ನೂ ಬೇಕಾದರೆ ಅದಕ್ಕೆ ದುಡ್ಡು ತಂದು ಅಂತ ಜಾಗ ಎಲ್ಲ ಬಿಟ್ಟುಕೊಟ್ರೆ ನಾವು ಅತ್ಯುತ್ತಮವಾದ ರಸ್ತೆಯನ್ನು ಅಲ್ಲಿ ಕೂಡ ಮಾಡ್ತೇವೆ. ನಾವು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ, ಅದಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ತಯಾರಿದ್ದೇವೆ. 10 ಕೋಟಿಯನ್ನು ಈಗಾಗಲೇ ಅದಕ್ಕೆ ಇಟ್ಟಿದ್ದೇವೆ ಅಂತ ಎಲ್ಲ ದೇವಸ್ಥಾನಗಳಿಗೆ ನಾವು ಇಡ್ತೇವೆ. ಪಕ್ಕದ ಜಾಗ ಕೊಟ್ಟರು ಅಂತಾದರೆ ಇದನ್ನೇ ಮಾದರಿಯಾಗಿ ನನಗೆ ಇವತ್ತು ಖುಷಿಯಾದದ್ದು ಯಾಕೆ ಅಂದರೆ ಇದೊಂದು ಪ್ರೇರಣೆ ಆಗಲಿ. ಈ ರಸ್ತೆ ನಾವು ಮಾಡೋ ಎಲ್ಲ ರಸ್ತೆಗಳಿಗೆ ಇಂಥದೇ ರಸ್ತೆಗಳನ್ನು ಮಾಡಲಿಕ್ಕೆ ಈ ರಸ್ತೆ ಪ್ರೇರಣೆ ಆಗಬೇಕು. ಅದಕ್ಕೋಸ್ಕರ ನಾನು ವಿವೇಕ್ ಶೆಟ್ಟಿ ಮತ್ತು ಅವರ ತಂಡವನ್ನು ಅಭಿನಂದಿಸ್ತಾ ಇದ್ದೇನೆ. ಇದೊಂದು ಪ್ರೇರಣೆ ಆಗಬೇಕು. ಇಲ್ಲದ್ರೆ ಮಾರ್ಗ ಕೊಡುವಾಗ ಮಾರ್ಗ ಬೇಕು, ನಾನು ಜಾಗ 1 ಇಂಚು ಕೊಡೋದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಬಹಳಷ್ಟು ಕಡೆ ನೋಡ್ತಾ ಇದ್ದೇನೆ, ಬಹಳಷ್ಟು ಬೇಸರನೂ ಆಗ್ತದೆ. ನಾವು ದುಡ್ಡು ನಮಗೆ ಆಗಬೇಕು, ಇಂಥ ಕ್ಷೇತ್ರಗಳು ಇಂಥ ರಸ್ತೆಗಳು ಆಗಬೇಕು. ನಮ್ಮ ಕ್ಷೇತ್ರ ಕಡೆಗಣಿಸಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ. ಖಂಡಿತವಾಗ್ಲೂ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಚೆನ್ನಾಗಿರಬೇಕು, ನಡಿಬೇಕಂತ ನಮ್ಮ ಚಿಂತನೆ ಇದ್ದರೂ ಅದಕ್ಕೆ ಜನರ ಸಹಕಾರ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಬಿಜೆಪಿ ಗುರುಕಾರ್ಯರು ಸಂಸದರು ನಳಿನ್ ಕುಮಾರ್ ಕಟೀಲ್, ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ್ದು ಪಾತಿರಿರು. ತಾನು ವ್ಯಾಪಾರ ಮಾಡಿರ್ತಕ್ಕಂಥ ವೃತ್ತಿಯಲ್ಲಿ ಸಮಾಜಕ್ಕೆ ಸರ್ವಸ್ವ, ಸ್ವಲ್ಪಕ್ಕೆ ಸ್ವಂತಕ್ಕೆ ಸ್ವಲ್ಪ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದರು. ರಾಜಕಾರಣಕ್ಕೆ ಬಂದರು. ಆಗಲೂ ನಾವು ಹೇಳಿದ್ರು ರಾಜೇಶ್ ಅಣ್ಣಗೆ ಸ್ವಲ್ಪ ರಾಜ್ಯಕ್ಕೆ ಕಷ್ಟ ಆದಿತ್ತು. ಯಾಕೆಂದರೆ ನೇರ ಮಾತನಾಡೋರು, ನಿಮ್ಮಾಗಿ ನೀವು ಮೈಕಲ್ಲಿ ನೇರ ಮಾತನಾಡ್ತಾರೆ, ಅವ್ರು ಸಿಕ್ಕಿದಾಗಲೂ ನೇರ ಮಾತನಾಡ್ತಾರೆ. ಹಾಗಾಗಿ ರಾಜೇಶ್ ಅಣ್ಣನಿಗೆ ಕಷ್ಟ. ಆದರೆ ಇಲ್ಲಿ ಬಂಟ್ವಾಳದಲ್ಲಿ ಆಗಿರ್ತಕ್ಕಂತಹ ಬಹಳ ಸುದೀರ್ಘಾವಧಿಯ ರಾಜಕೀಯದ ಅನುಭವ ಇರ್ತಕ್ಕಂಥ, ರಾಜಕೀಯ ಮಾಡಿದ್ದೇನೆ ಅಂತ ತಿಳ್ಕೊಂಡಿರ್ತಕ್ಕಂಥವರ ಮಧ್ಯೆ ಹೋರಾಟವನ್ನು ಮಾಡಬೇಕಾದ್ರೆ ರಾಜೇಶ್ ಅಣ್ಣನೇ ಬೇಕು ಅಂತ ರಾಜೇಶ್ ಅಣ್ಣನನ್ನು ಭಾರತೀಯ ಜನತಾ ಪಾರ್ಟಿ ನಿಲ್ಲಿಸಿತು. ರಾಜೇಶ್ ಅಣ್ಣ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುವಾಗಿ ಇಲ್ಲಿ ಗೆದ್ದು ಬಂದರು. ಗೆಲ್ಲುವುದಕ್ಕಿಂತ ಮುಂಚೆ 5 ವರ್ಷಗಳ ಕಾಲ ಅವರು ಪರಿಶ್ರಮವನ್ನು ಹಾಕಿದರು. ಒಬ್ಬ ರಾಜಕೀಯ ನಾಯಕನೂ ಮಾಡಲಿಕ್ಕೆ ಅಸಾಧ್ಯ ಆಗದೇ ಇರತಕ್ಕಂಥ ಸೋತಾಗ ಕಾರ್ಯಕರ್ತರ ಮನೆಗಳಿಗೆ ಪಾದಯಾತ್ರೆ ಮುಖಾಂತರ ಪ್ರೇರಣೆ ಕೊಟ್ಟಿರುವ ಈ ರಾಜ್ಯದ ಏಕೈಕ ನಾಯಕ ಇದ್ರೆ ಅದು ರಾಜೇಶ್ ನಾಯಕರು ಪ್ರೇರಣೆಯನ್ನು ಕೊಟ್ಟರು. ಸೋತ ಮೇಲೆ ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮ ಜೊತೆ ಇದ್ದೇನೆ ಅಂತ ತೋರಿಸಿದ್ರು. ಕೆಲವರು ಹೇಳ್ಬೋದು, ನಾನು ಮಾತನಾಡಿದರೆ ನಾನು ರಾಜಕೀಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ, ಹಾಗಾಗಿ ರಾಜಕೀಯವೇ ಮಾತನಾಡ್ತೇನೆ. ಸಜಿಪಮೂಡ ಗ್ರಾಮ ಪಂಚಾಯತ್ ಗುರುಕಾರ್ದಿ ಹರಿಣಾಕ್ಷಿ, ಕ್ಷೇತ್ರ ಬಿಜೆಪಿ ಮಂಡಲ ಗುರುಕಾರ್ಯರು ದೇವಪ್ಪ ಪೂಜಾರಿ, ಸಂಭ್ರಮ ಆಚರಣೆದ ಸಾರಥ್ಯ ವಹಿಸಿದ ನಗ್ರಿಗುತ್ತು ವಿವೇಕ್ ಶೆಟ್ಟಿ, ಬಿಜೆಪಿ ಪ್ರಧಾನ ಕಾರ್ಯಂತರು ಡೊಂಬಯ್ಯ ಅರಳ ಪಾಲ್ದೆ ತುಂಡಿರು. ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ದೇವದಾಸ್ ಶೆಟ್ಟಿ ಸುರೂತ ಪಾತೆರ ಪಂಡದು ಕರೆನ 4 ವರ್ಷಡು ಬಂಟ್ವಾಳ ತಾಲೂಕು ಆಯ್ನ ಮಾತಾ ಅಭಿವೃದ್ಧಿ ಕಾರ್ಯಾಲಯನ ಬಗೆಟ್ ಮಾಹಿತಿ ಕುರಿಯಿರು. ಪೊಂಜನಕ್ಲು ನನಲಾತ್ ಕೈಗಾರಿಕೆ ಉದ್ಯಮಿಲ ಅವಡು ಅಭಿವೃದ್ಧಿ ನನಲಾತ್ ಬೇರೆ ಸೃಷ್ಟಿ ಆಪನೊಂದು ರಾಜ್ಯದ ಕೈಗಾರಿಕಾ ಮಂತ್ರಿ ಮುರುಗೇಶ್ ನಿರಾಣಿ ಪಂತಿರು.
ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಐತರ ನಡತಿನ ಧಾರ್ಮಿಕ ಸಭೆಟ್ ಪಾಲ್ತಂದು ಆರ್ಪಾತೇರಿರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಕಾರ್ಯಗಳು ನಡತೊಂದಿತ್ತದು ನಿಚ್ಚಲ ಧಾರ್ಮಿಕ ಸಭೆ ಆಟಣ ಮಲ್ತದಿರು. ಐತರದ ಧಾರ್ಮಿಕ ಸಭೆಟ್ ನರಸೀಪುರದ ಅಂಬಿಕರ ಚೌಡಯ್ಯ ಮಠಾಧೀಶರು ಶ್ರೀ ಶಾಂತ ಭೀಷ್ಮ ಮಹಾಸ್ವಾಮಿಲು ಪಾಲ್ದೆತೊಂಡಿರು. ಸ್ವಾಮೀಜಿ ಆಶೀರ್ವಚನ ಕುರ್ದು ಪ್ರತಿಯೊಂಜಿ ಇಲ್ಲಡ್ಲ ಲಕ್ಷ್ಮೀ ಪೂಜೆ ಮಲ್ಪೋಯ್ರು. ಅರಡ ಭಕ್ತಿ ಬೊಕ್ಕ ಪ್ರೀತಿನು ಮಾತ್ರ ನಟ್ಟು ನೋಡು ಅಪಗ ಬದುಕಡು ಓವ್ಯ ಕೊರತೆ ಬರಂದು ಉಚ್ಚಿಲಡ ಅದ್ಭುತ ದೇವಸ್ಥಾನ ಒಂಜೆನು ಕಟ್ಟದು ನಿಂದು ಪಂಡಿರು. ಕೂಡ ಕರ್ನಾಟಕದಲ್ಲಿ ಅನೇಕ ಶರಣರು ಲಕ್ಷದ ಮೇಲೆ 96,000 ಪ್ರಮಥ ಗಣಗಳು ಅಂತ ಲೆಕ್ಕದಲ್ಲಿ ಶಿವಶರಣರು, ದಾರ್ಶನಿಕರು ಮತ್ತು ದಾಸರು ಇವರೆಲ್ಲ ತತ್ವಜ್ಞಾನಿಗಳು ಆಗಿ ಹೋದರು. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಸಮುದ್ರದ ಭಾಗದಲ್ಲಿ ಉಡುಪಿ ಅನ್ನುವಂಥದ್ದು ಏನು ಅಂತಂದ್ರೆ ಇದು ದೇವಸ್ಥಾನಗಳ ನಾಡು ಅಂತ ತಿಳ್ಕಿರಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನಗಳನ್ನು ಈ ನೆಲದಲ್ಲಿ ನಾವು ಕಾಣಬಹುದು. ಧಾರ್ಮಿಕ ಸಭೆಟ್ಟು ಪಾಲ್ದೆತೊಂದು ದೇವಸ್ಥಾನದ ಬ್ರಹ್ಮಕಲಶದ ಕಾರ್ಯಗೂ 200 ಗೋಣಿ ಸಕ್ಕರೆ ಒದಗಾಯಿನ ರಾಜ್ಯದ ಕೈಗಾರಿಕಾ ಮಂತ್ರಿ ಮುರುಗೇಶ್ ನಿರಾಣಿ ಪಾತಿರ್ದು ಪೊಂಜನಕಲು ನನಲಾತ್ ಕೈಗಾರಿಕಾ ಉದ್ಯಮಿಲಾವಡು ಅವೇಡ್ದು ನನಲಾತ್ ಬೇಲೆ ಸೃಷ್ಟಿ ಆಪುಂಡು ರಾಷ್ಟ್ರೀಕೃತ ಬ್ಯಾಂಕ್ ಒಂಜಿನ ತಾನು ಸಾಲಗೂ ಅರ್ಜಿ ಪಾಡ್ನಾಗ ಬ್ಯಾಂಕ್ ಸಾಲ ಕೊಡ್ತುಜಿ ಆಂಡ ಡಾಕ್ಟರ್ MN ರಾಜೇಂದ್ರ ಕುಮಾರನ DCC ಬ್ಯಾಂಕ್ ಸಂಪರ್ಕ ಮಲ್ತದು ಆಕಳು 25 ಲಕ್ಷ ರೂಪಾಯಿ ಸಾಲ ಕೊರ್ ನೀಡಿದವರ ತಾನು ಇರುವ ವರ್ಷಲಡಿ 21 ಕಾರ್ಖಾನೆ ತಾಪಾನೆ ಮಲ್ತದೆ ಎಂದು ಆರ್ಪಂಡೀರು. 10 ಪೈಸೆ 20 ಪೈಸೆ 4ನೇ 8ನೇ 1 ರೂಪಾಯಿ ತನಕ ಈ ರೀತಿ ಸೇರ್ ಕೂಡಿಸಿ 100 ವರ್ಷದ ಹಿಂದೆ ಮಾಡಿರುವಂಥದ್ದು ಇವತ್ತು ಲಕ್ಷಾಂತರ ಕೋಟಿ ಡಿಪಾಸಿಟ್ ಆಗಿ ಮತ್ತೊಂದು ಬೇರೆ ದೇಶಗಳಿಗೆ ಮಾದರಿಯಾಗಿರುವಂಥ ಜಿಲ್ಲೆ ಮಂಗಳೂರು, ಉಡುಪಿ. ಇಂಥ ಒಂದು ಮಂಗಳೂರಲ್ಲಿ ತಾವಿರುವಂಥದ್ದು ಇನ್ನೂ ಒಂದು ವಿಶೇಷ ಅಂದರೆ ತಾವು ಕೋಸ್ಟಲಲ್ಲಿ ಇರ್ತಾ ಇರುವಂಥವ್ರು. ಇಲ್ಲಿ ಬಂದರೆ ನಾವು ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಬಂದಿರುವಂಥ ನಾನು ಉತ್ತರ ಕರ್ನಾಟಕದಿಂದ ಮಂಗಳೂರಿಗೆ ಬಂದರೆ ನಾವು ಯಾವ ದೇಶಕ್ಕೆ ಬಂದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ಗ್ರೀನ್ರಿ ಇರುವಂಥದ್ದು, ಅಷ್ಟೊಂದು ಸೌಂದರ್ಯಯುತವಾಗಿರುವಂಥ ನಾಡು ಇದು ಮಂಗಳೂರು. ನಾವು ಹೇಳ್ತಾ ಇರ್ತೀವಿ ನಮ್ಮ ಉತ್ತರ ಕರ್ನಾಟಕದ ಊಟ ಯಾವುದಂದ್ರೆ ಕಡಕ್ ರೊಟ್ಟಿ, ಕೆಂಪು ಕಾರು, ಉಳ್ಳಾಗಡ್ಡಿ. ನಮ್ಮ ಊಟದ ಪದ್ಧತಿನೇ ಆ ಕ್ಲೈಮೇಟಿಗೆ ತಕ್ಕಂತೆ. ಇಲ್ಲಿರುವಂಥ ಊಟ ಅಂದ್ರೆ ಮೀನ ತಿನ್ನುವಂಥದ್ದು. ಮೀನು ಅಂದರೆ ಅತಿ ಬುದ್ಧಿ ಇರುವಂಥವ್ರು. ನಮ್ಮಲ್ಲಿ ಮಾತಾಡ್ತಾರೆ, ಮಂಗಳೂರವ್ರು ಮೀನ ತಿಂತಾರೆ ಬಿಡ್ರಿ, ಅದಕ್ಕೆ ಬುದ್ಧಿವಂತರು ಅದಾರ ಅಂತ. ಅದ್ರ ಸಲಾಗಿ ನೀವು ಮಂಗಳೂರು ಅಂದ ತಕ್ಷಣ ಅದಕ್ಕೊಂದು ಹೆಸರೇನೆ ಆ ಶ್ರೇಷ್ಠತೆಗೆ ಗೌರವತೆಗೆ ಹೆಚ್ಚು ಕಾರಣ ಆಗ್ತಾ ಇದೆ. ಜೀರ್ಣೋದ್ಧಾರ ಸಮಿತಿಯ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಗುರುಕಾರ್ಮೆದ ಪಾತಿರ ಪಂಡಿರು. ಈಗಾಗಲೇ ಸುಸಜ್ಜಿತವಾದ ಒಂದು ಮಗುವಿನ ಭವನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಸುಮಾರು ಒಂದು 14 ಕೋಟಿಯ ವೆಚ್ಚದಲ್ಲಿ. ಅದಕ್ಕೆ MRPLನಿಂದ ಒಂದು 8 ಕೋಟಿ, ಹಾಗೆ ಸರ್ಕಾರದಿಂದ ಒಂದು 3 ಕೋಟಿ, ಹಾಗೆ ಮೀನುಗಾರ ಮಹಿಳೆಯರಿರ್ಬೋದು, ಹಾಗೆ ಗಂಡಸರಿರ್ಬೋದು, ಅವರ ಒಂದು ಬೆವರಿನ ಹನಿ ಅದಕ್ಕೆ ಸಂದಿದೆ. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ನಾನು ಅಭಿನಂದಿಸ್ತೇನೆ. ಹಾಗೆ ದೇವಸ್ಥಾನ, ಆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಸರಿಸುಮಾರು 36 ಕೋಟಿ ಖರ್ಚಾಗಿದೆ. ಬ್ರಹ್ಮಕಲಶೋತ್ಸವಕ್ಕೆ ತಯಾರಾಗಿ ನಿಂತಿದೆ. ಸಹಕಾರ ಮಂತ್ರಿ ST ಸೋಮಶೇಖರ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್, ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಕುಡ್ಲ ವಲಯ ಪುದಿಕಾಣಿಕೆ ಸಮಿತಿ ಸಂಚಾಲಕರು ಅನಿಲ್ ಕುಮಾರ್, ಕುಡ್ಲ ಪದ್ನಾಲ್ಪಟ್ನ ಮೊಗವೀರ ಸಭಾದ ಗುರುಕಾರ್ಯರು ಭರತ್ ಉಳ್ಳಾಲ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯನ್, ಜೀರ್ಣೋದ್ಧಾರ ಸಮಿತಿಯ ಗುರುಕಾರ್ಯರು ಗುಂಡು B ಅಮೀನ್, ದಕ್ಷಿಣ ಕನ್ನಡ ಉಡುಪು ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಗುರುಕಾರ್ಯರು ಯಶಪಾಲ ಸುವರ್ಣ ಪಾಲ್ದೆತೊಂಡಿರು. ವಿಜೇತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಒಡಿಪು ಜಿಲ್ಲೆದ ಮಾಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೊಕ್ಕ ಶ್ರೀ ಹೇರಂಬ ಮಹಾಗಣಪತಿ ದೇವಸ್ಥಾನಗಳು ಶನಿವಾರ ಬ್ರಹ್ಮಕಲಶ ನಡಪಾಯರು. ಏಪ್ರಿಲ್ 14-18 ಮುಟ್ಟ ಜಾತ್ರೆ ಆಚರಣೆ ಮಾಡ್ತಿದ್ದೀರು. ಒಡಿಪು ಜಿಲ್ಲೆದ ಮಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೊಕ್ಕ ಶ್ರೀ ಹೇರಂಬ ಮಹಾಗಣಪತಿ ದೇವಸ್ಥಾನಗಳು ಶನಿವಾರ ಬ್ರಹ್ಮಕಲಶ ಆಚರಣೆ ಮಾಡ್ತಿದ್ದೀರು. ಕ್ಷೇತ್ರದ ತಂತ್ರಿಯರು ವೇದಮೂರ್ತಿ ಗಣೇಶ ಐತಾಳ ಬೊಕ್ಕ ರಾಮ್ ಪ್ರಸಾದ್ ಅಡಿಗ ಗರಿಕೆ ಮಠ ಮುಕ್ಲಿನ ಪೌರೋಹಿತ್ಯಗಳು ಧಾರ್ಮಿಕ ವಿಧಿವಿಧಾನಗಳನ್ನು ಕರಿತಿದ್ದು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪಂಚ ಸಹಿತ ಪಂಚಶತ ಬ್ರಹ್ಮಕಲಶ ನಡಪಾಯರು. ಶ್ರೀ ಹೇರಂಬ ಮಹಾಗಣಪತಿ ದೇವರಿಗೆ ಅಷ್ಟೋತ್ತರ ಶತಪರಿಕಲಶ ಸೇರಿದು ಬ್ರಹ್ಮಕಲಶದ ಅಭಿಷೇಕ ಮಲ್ತೇರು. ಬ್ರಹ್ಮಕಲಶ ನಡಪಾದು ದೇವರಿಗೆ ಪ್ರಸನ್ನ ಪೂಜೆ ಮಲ್ತೇರು. ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಗುರುಕಾರ್ಯರು ಸತೀಶ್ H ಕುಂದ ಬೊಕ್ಕ ಸಮಿತಿ ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಮರ್ಯಾದೆ ಗುರುಕಾರ್ಯರು M ರಾಧಾಕೃಷ್ಣ ಉರಾಳ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು ಊರ ಪರ ಊರ ಭಕ್ತರು ಪಾಲ್ದೆತೊಂಡಿರು. ಏಪ್ರಿಲ್ 14-18 ಮುಟ್ಟ ಕ್ಷೇತ್ರಡು ಜಾತ್ರೆ ಆಚರಣೆ ಆದಿತ್ತದು. 17 ರಥೋತ್ಸವ ನಡಪುಂಡು.
ನಮ್ಮ ಏಳಿಗೆ ನಮ್ಮ ಸಾತ್ಸೋಡ ಪಂಪನ ಪಾತಿರಗು ವಿಜಯ ಯುವ ಸಂಗಮ ಸಾಕ್ಷಿ ಆತನಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬಂತಿರು ಎಕ್ಕರ್ದ ವಿಜಯ ಯುವ ಸಂಗಮದ ಎಕ್ಕರ್ ನೈಟ್ಸ್ 2022 ಸಭಾಲಿಸಿದ ಆಶೀರ್ವಚನ ಕೊರಿಯರು. ಜಿಲ್ಲಾ ಪ್ರಶಸ್ತಿ ಪಡೆದ ಸಂಸ್ಥೆ ವಿಜಯ ಯುವ ಸಂಗಮ ಎಕ್ಕರ್ದ 21ನೇ ವರ್ಷದ ರಜತ ಸಂಭ್ರಮದ ಲೆಕ್ಕಡು ಎಕ್ಕರ್ ನೈಟ್ಸ್ 2022 ಕಾರ್ಯಕ್ರಮ ಕಟೀಲ್ ಎಕ್ಕರ್ದ ಬೋಲೇಡಿ ಮೈದಾನೋಡು ಆಟಣೆ ಮಲ್ತಿತ್ತಿರು. ಸಂಸ್ಥೆ ಮರ್ಯಾದಿ ಗುರುಕಾರ್ಯರು ರತ್ನಾಕರ ಶೆಟ್ಟಿ ಸರ್ವೇರನ್ನ ಇದ್ದುಕೊಂಡಿರು ಬಿನ್ನಿರು ಒಟ್ಟು ಸೇರಿದು ಸಭಾ ಕಾರ್ಯಕ್ರಮ ಉದಿಪನ ಮಲ್ತಿರು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿದು ನಮ್ಮ ಏಳಿಗೆನು ನಮ ಸಾಧಿಸೋಡ ಪಂಪನ ಪಾತಿರಗು ವಿಜಯ ಯುವ ಸಂಗಮ ಸಾಕ್ಷಿ ಆತಂಡು ಏರು ತನ್ನ ಬದುಕನ್ನು ಸಮಾಜದ 10 ಸಮಸ್ಯೆಯನ್ನ ಏಳಿಗೆಗಾದ ಗಳಸುವೆರ ಅಕ್ಲಿನ ಬದುಕು ಸಾರ್ಥಕ ವಿಜಯ ಯುವ ಸಂಗಮ ಸಮಾಜಗೂ ಆದರ್ಶ ಆದೊಂದೊಂದು ಪಂಡೇರು. ಎಲ್ಲಿ ಕೃಷ್ಣನ ಅನುಗ್ರಹ ಇದೆ, ಮಾನವನ ಪ್ರಯತ್ನ ಇದೆ, ಅಲ್ಲಿ ಯಶಸ್ಸು ಅನ್ನುವಂತಹದ್ದು, ವಿಜಯ ಅನ್ನುವಂತಹದ್ದು, ಕೀರ್ತಿ ಅನ್ನುವಂತಹದ್ದು, ಸಂಪತ್ತು ಅನ್ನುವಂತಹದ್ದು ಅದು ನಿಶ್ಚಿತ ಅನ್ನತಕ್ಕಂತಹ ಕೃಷ್ಣನ ಮಾತಿಗೆ ಈ ಯುವ ಸಂಘಟನೆ ಸಾಕ್ಷಿಯಾಗಿ ನಿಂತಿದೆ. ಈ ತನಕ ಹೇಗೆ ಈ ಸಂಸ್ಥೆ ಬೆಳೆದು ಬಂತೋ ಸಮಾಜಮುಖಿಯಾಗಿ, ಇನ್ನು ಮುಂದೆಯೂ ಕೂಡ ಇದರ ಜೈತ್ರ ಯಾತ್ರೆ, ವಿಜಯ ಯಾತ್ರೆ ಇದೇ ರೀತಿ ಇದಕ್ಕಿಂತೂ ಮಿಗಿಲಾಗಿ ಮುನ್ನುಗ್ಗಿ ಬರಲಿ ಅಂತ ಹೇಳಿಕೊಂಡು ಕೃಷ್ಣನಲ್ಲಿ ಪ್ರಾರ್ಥಿಸಿ ಇಲ್ಲಿ ಸಂಘಟನೆಯ ಎಲ್ಲ ಸದಸ್ಯರಿಗೂ ಕೃಷ್ಣಾನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತಾ ರಾಜ್ಯ ಬಿಜೆಪಿ ಗುರುಕಾರ್ಯರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ವಿಜಯ ಯುವ ಸಂಗಮ ಸಂಸ್ಥೆಗೆ ಗೆಡ್ಡೆಪ್ಪು ಬಯಕೆರು. ಅದಮ್ಯವಾಗಿರ್ತಕ್ಕಂಥ ಕೃಷಿಯಲ್ಲಿ ಪ್ರೇರಣೆ ಕೊಡ್ತಕ್ಕಂಥ ಕೆಲಸ, ಕ್ರೀಡೆಗೆ ಪ್ರೋತ್ಸಾಹಗಳನ್ನು ಕೊಟ್ಟು ಪ್ರತಿಭೆಗಳನ್ನು ಅರಳಿಸತಕ್ಕಂಥ ಕೆಲಸ, ಸಾಂಸ್ಕೃತಿಕ ಪರಂಪರೆಗಳ ಮುಖಾಂತರ ಪ್ರತಿಭೆ ಕಲಾವಿದರಿಗೆ ಅವಕಾಶಗಳನ್ನು ಕೊಡತಕ್ಕಂಥ ಕೆಲಸ, ಧಾರ್ಮಿಕ ಕಾರ್ಯ ಜಾರಂದ ಇರ್ಬೋದು, ಕಟೀಲ್ನ ಬ್ರಹ್ಮಕಲಶಗಳಲ್ಲಿ ಸೇವೆಯನ್ನು ಮಾಡೋದ್ರ ಮುಖಾಂತರ ಧರ್ಮ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರುವ ಏಕೈಕ ಸಂಸ್ಥೆ ಅದು ವಿಜಯ ಯುವ ಸಂಗಮ ಅನ್ನತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ 10 ಮುಖಗಳಲ್ಲಿ 10 ರೀತಿಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ವಿಜಯ ಯುವ ಸಂಗಮ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯ ಕಾರ್ಯವನ್ನು ಮಾಡಿದೆ. ಎಕ್ಕಾರ್ನ ಈ ಸಂಸ್ಥೆ ಇದು ಕೇವಲ ಗೆಲುವಿಗೆ ವಿಜಯ ಅಂತ ಹೆಸರು, ಗೆಲುವಿಗೆ ವಿಜಯ ಅಂತ ಹೆಸರು. ಆ ಗೆಲುವಿನ ಮೇಲೆ ಸಾಧನೆ ಮಾಡಿದರೆ ಅದಕ್ಕೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ. ವಿಜಯ ಯುವ ಸಂಗಮ ಹೆಸರು ವಿಜಯ ಇದ್ದರೂ ಇವತ್ತು ಇತಿಹಾಸ ನಿರ್ಮಾಣದ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಅಂತ ಹೇಳ್ತಾ ಕಟೀಲ್ ಅನಂತ ಪದ್ಮನಾಭ ಸರಣ್ಣ, ಎಕ್ಕರ್ ಶ್ರೀಕೃಷ್ಣ ಮಠದ ಹರಿದಾಸ ಉಡುಪ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯಂತರ ಕಸ್ತೂರಿ ಪಂಜ, ಕುಡ್ಲದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬೊಕ ವಿಜಯ ಯುವ ಸಂಗಮ ಎಕ್ಕಾರ್ದ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತೊಂಡಿರು. 2021-22ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ 50 ಕೋಟಿ 80 ಲಕ್ಷ ರೂಪಾಯಿ ಲಾಭ ಬೈದಿದೆ. ಬ್ಯಾಂಕ್ ವ್ಯವಹಾರ ಹೆಚ್ಚಾವೊಂದು ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತಿರು ಆರ ಬ್ಯಾಂಕ್ ಬುಳಿಚಿಲ್ ಬಗೆಟ್ ಸುದ್ದಿಕೂಟ ನಡಪಾದಿರು. ಕುಡ್ಲ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸುದ್ದಿಕೂಟ ನಡಪಾದು ಬ್ಯಾಂಕ್ದ 2021-22ನೇ ಸಾಲದ ಬುಳೆಚಿಲ್ ಬಗೆಟ್ ಮಾಹಿತಿ ಕುರಿಯರು. 2021-22ನೇ ಸಾಲದ ಬ್ಯಾಂಕ್ ಎಡ್ಡೆ ಬುಳೆಚಿಲ್ದ ಸಾದಿಡು ಸಾಗ್ದು ಪನಿಯರ ಭಾರಿ ಸಂತೋಷ ಆವೊಂದುಂಡು. ಕರಿನ ವರ್ಷ 33 ಕೋಟಿ ರೂಪಾಯಿ ಲಾಭ ಬೈದಂಡು, ಈ ಸರ್ತಿ 50 ಕೋಟಿ 80 ಲಕ್ಷ ರೂಪಾಯಿ ಲಾಭ ಬೈದಂಡು ಅಂಚನೆ ಬ್ಯಾಂಕ್ದ ವ್ಯವಹಾರ ಜಾಸ್ತಿ ಆವೊಂದುಂಡು ಪಂಡಿರು. ಈ ವರ್ಷ 11,590 ಕೋಟಿ ರೂಪಾಯಿ ವ್ಯವಹಾರ ದಾಖಲೆ ಮಲ್ತದ ಬ್ಯಾಂಕ್ ಹೊಸ ಇತಿಹಾಸ ಸೃಷ್ಟಿ ಮಲ್ತದ. ಬ್ಯಾಂಕ್ಗೆ 19 ಸರ್ತಿ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 17 ಸರ್ತಿ ನಬಾರ್ಡ್ ಪ್ರಶಸ್ತಿ ಸೇರಿದು ಪಾಕ ಪ್ರಶಸ್ತಿಲು ಬೈದಂಡು. ಭದ್ರತೆ ದಿಟ್ಟಿಡು ಸಹಕಾರಿ ಬ್ಯಾಂಕ್ದ ಮಾತಾ ಶಾಕಿರಡು CCTV ಕ್ಯಾಮರಾದ ಒಟ್ಟುಕು ಬ್ಯಾಂಕ್ ಗಿರಾಕಿಲೆಗೆ ಎಡ್ಡೆ ಸೇವೆ ಒದಗಾವನ್ನು ಬೈದಂಡು. ನನದ ಯೋಜನೆದ ಭಾಗವಾದ ಡೆಬಿಟ್ ಕಾರ್ಡ್ ಸೇರ್ನಂಚ ಪಾಕ ಯೋಜನೆಯಲ್ಲಿನ ಬ್ಯಾಂಕ್ ಕೈಕ್ದೆ ತಂದುಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂಡೇರು. 2 ವರ್ಷ ಕೊರೋನಾದ ಅವಧಿಯಲ್ಲಿಯೂ ಕೂಡ ಬ್ಯಾಂಕು ತನ್ನ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಸಾಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಅದಕ್ಕೆ ಮುಖ್ಯವಾಗಿ ನಾನು ಸುಮಾರು 28 ವರ್ಷದಿಂದ ಹೇಳ್ತಾ ಇದ್ದೇನೆ, ನಮ್ಮ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ, ಈ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಮುಖ್ಯವಾಗಿ ಕಾರಣೀಭೂತರಾದವರು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ಕೊಟ್ಟಂಥ ಸಹಕಾರ ಅಂತ ನಾನು ಹೇಳ್ತಾ ಬಂದೀನಿ. ಇವತ್ತು ಕೂಡ ಅದೇ ಹೇಳ್ತಾ ಇದ್ದೇನೆ. ಈ ವರ್ಷ, ಕಳೆದ ವರ್ಷ ನಮಗೆ ಸುಮಾರು 33 ಕೋಟಿ ಚಿಲ್ಲರೆ ಲಾಭ ಬಂದಿತ್ತು. ಈ ವರ್ಷ 50 ಕೋಟಿಗೂ ಮಿಕ್ಕಿ ನಮ್ಮ ನೆಟ್ ಲಾಭ, ನೆಟ್ ಪ್ರಾಫಿಟ್ ಬಂದಿದೆ.
ಕಳೆದ ಸಲ 33 ಕೋಟಿ ಇತ್ತು. ಅದೇ ರೀತಿಯಾಗಿ ವ್ಯವಹಾರ ಕೂಡ ಜಾಸ್ತಿ ಆಗ್ತಾಯಿದೆ. ವರದಿ ವರ್ಷದಲ್ಲಿ ಸುಮಾರು 11,598 ಕೋಟಿ ರೂಪಾಯಿಯ ವ್ಯವಹಾರ ಆಗಿದೆ. ನಮ್ಮ ರಾಜ್ಯದಲ್ಲೇ ಇರುವ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಇದು ಅತಿ ಹೆಚ್ಚು ವ್ಯವಹಾರವನ್ನು ಮಾಡಿದ, ಠೇವಣಿಯನ್ನು ಪಡೆದ, ಸಾಲವನ್ನು ಕೊಟ್ಟು ಲಾಭ ಮಾಡಿದ ಒಂದು ಜಿಲ್ಲಾ ಬ್ಯಾಂಕ್ ಇದ್ದರೆ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ವ್ಯವಹಾರದಲ್ಲಿ ನಾವು ಸುಮಾರು 14.87 ಏರಿಕೆಯನ್ನು ಕೂಡ ಕಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಮುಂದಿನ ವರ್ಷಕ್ಕೆ ಅಂದರೆ 22-23ನೇ ಸಾಲಿಗೆ 1,400 ಕೋಟಿಯ ವ್ಯವಹಾರದ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಠೇವಣಾತಿಯಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಒಟ್ಟು ಠೇವಣಾತಿ ಬ್ಯಾಂಕಿನ ಠೇವಣಾತಿ 5,649 ಕೋಟಿ ರೂಪಾಯಿ, 97 ಲಕ್ಷ, ಅಂದರೆ ಸ್ವಲ್ಪ 50 ಆಗ್ತಿತ್ತು, 5,649 ಕೋಟಿ ಆಗಿದೆ. ಅದರಲ್ಲಿ ಕಳೆದ ವರ್ಷದ ಠೇವಣಾತಿಗಿಂತ ಸುಮಾರು 14.11 ಹೆಚ್ಚಿಗೆ ಆಗಿದೆ. ಬ್ಯಾಂಕ್ದ ಒತ್ತುಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಬೊಕ್ಕ ನಿರ್ದೇಶಕರು ಬ್ಯಾಂಕ್ದ ಮುಖ್ಯ ಕಾರ್ಯತೋವನ್ನಾಧಿಕಾರಿ ರವೀಂದ್ರ ಬಿ ಸುದ್ದಿಕೂಟುಡಿತ್ತಿರು. ಜೋಕ್ಲು ಜವನಡ ಸಂಸ್ಕೃತಿ ಬುಳೆಯರ ಭಜನೆ ಮುಖ್ಯ ಮಾತಾ ದೇವಸ್ಥಾನ ಮಂದಿರಗಳು ಭಜನೆ ಬೊಕ್ಕ ಸಾಮಾಜಿಕ ಕಾರ್ಯಗಳು ನಡೆತೊಂದಿಪ್ಪೊಂದು ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತಿರು. ಉಡುಪಿ ಜಿಲ್ಲೆ ಮಣೂರು ಶ್ರೀ ಮಹಾಲಿಂಗೇಶ್ವರ ಶ್ರೀ ಹೇರಂಬ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶ ಧಾರ್ಮಿಕ ಸಭೆಟ್ ಆರ್ ಪಾತೇರಿರು. ಉಡುಪಿ ಜಿಲ್ಲೆದ ಮಣೂರು ಶ್ರೀ ಹೇರಂಬ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕುಳು ಧಾರ್ಮಿಕ ಸಭೆ ಅಟಣೆಯಾದಿತ್ತಡು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರು ಸತೀಶ್ ಎಚ್ ಕುಂದರ್ ಗುರ್ಕಾರ್ಮೇಡ್ ನಡತಿನ ಸಭೆಟ್ ಕಾಸರಗೋಡು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕುರಿದು ಬ್ರಹ್ಮಕಲಶದಂಚಿನ ಧಾರ್ಮಿಕ ಕಾರ್ಯಾಲಯ ಸೇರೊಂಡ ನಮ್ಮ ಸಂಸ್ಕೃತಿ ಈ ತಲೆಮಾರದು ನನದ ತಲೆಮಾರ ಮುಟ್ಟಲ ಒರಿಯುಂಡು. ಧಾರ್ಮಿಕ ಸಂಸ್ಕೃತಿ ಒರಿನ ಮಾತ್ರ ಧರ್ಮ ಒರಿಯುಂಡು. ದೇವಿರ್ನ ಅನುಗ್ರಹದಂತೆ ಬದುಕಿಡುವ ಕಾರ್ಯ ನಡಪಂದು ಪಂಡೇರು. ದೇವಸ್ಥಾನದ ವಿಷಯದಲ್ಲಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗುವಂತೆ ಮಾಡುವುದು ಕೂಡ ಅದು ಅತ್ಯಂತ ಅವಶ್ಯವಾದಂತಹ ವಿಚಾರವಾಗಿದೆ. ಇದರಿಂದಾಗಿ ಸಂಸ್ಕೃತಿ ನಮ್ಮ ಈ ತಲೆಮಾರಿನ ಮುಂದಿನ ತಲೆಮಾರಿಗೆ ಖಂಡಿತವಾಗಿ ಅದು ಮುಂದುವರಿಯುತ್ತದೆ ಮತ್ತು ಉಳಿಯುತ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತಹ ಧಾರ್ಮಿಕ ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆಗಳು ಉಳಿದಲ್ಲಿ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ, ನಮ್ಮ ಜೀವನ ಪದ್ಧತಿ ಸುಗಮವಾಗಿ ಸಾಗಲಿಕ್ಕೆ ಅದು ಸಾಧ್ಯವಾಗ್ತದೆ. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಾತಿರ್ದು ಸಮಾಜಡು ಒಂಜಿ ಸೊತ್ತು ಆಪನ ಜೋಕ್ಲು ಜವನೆರಡ ಸಂಸ್ಕೃತಿ ಬುಲೆಯರ ಭಜನೆ ಮುಖ್ಯ ಮಾತಾ ಕಡೆತ ದೇವಸ್ಥಾನ ಮಂದಿರಲೆಡು ಭಜನೆ ಹರಿಕೀರ್ತನೆ ಸಾಮಾಜಿಕ ಕಾರ್ಯಕ್ರಮಗಳು ನಡತೊಂದಿಪ್ಪೊಡುವುದು ಪಂಡೇರು. ಆ ಮನೆಯಲ್ಲಿರುವಂಥ ಆಗುವಂಥ ಭಜನೆ ಪ್ರತಿ ಮನುಷ್ಯನ ಹೃದಯವನ್ನು ಮನಸ್ಸನ್ನು ತಲುಪುತ್ತೆ ಅನ್ನೋದು ಅವರ ಯೋಚನೆ. ಹೀಗೆ ಒಂದು ಧಾರ್ಮಿಕ ಕೇಂದ್ರಗಳ ಮೂಲಕ ಮನೆಗೆ ಭಜನೆ ಮಾಡುವಂಥ ಕಾರ್ಯಕ್ರಮದ ಮೂಲಕ ಏನು ಸಾಧನೆ ಮಾಡ್ತೀರಿ ಕೇಳಿದರೆ ಅವ್ರ ಕಲ್ಪನೆ ಇರೋದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ಸಮಾಜಕ್ಕೆ ಒಂದು ಸೊತ್ತಾಗಬಲ್ಲಂಥ ಮಕ್ಕಳು ಅಥವಾ ಸಮಾಜಕ್ಕೆ ಸೊತ್ತಾಗಬಲ್ಲಂಥ ಯುವ ಜನಾಂಗದವರು ಭಜನೆಯ ಸಂಸ್ಕಾರದಿಂದಾಗಿ ಬದುಕಿನಲ್ಲಿ ಒಳ್ಳೆಯ ಗುಣಗಳನ್ನು ಪಡಿತಾರೆ ಅನ್ನೋದು ಇತಿಹಾಸ ಕಂಡುಕೊಂಡಿರುವಂಥ ಸತ್ಯ. ಆ ಕಾರಣಕ್ಕೆ ಮನೆ ಭಜನೆ ನಡಿಬೇಕು, ಗ್ರಾಮ ಭಜನೆಗಳು ನಡಿಬೇಕು, ಪ್ರತಿ ಮನುಷ್ಯನಲ್ಲೂ ಭಜನಾ ಪ್ರಕ್ರಿಯೆಗಳಾಗಬೇಕು ಅಂತ ಹೇಳಿ ಧಾರ್ಮಿಕ ಕೇಂದ್ರವನ್ನು ನಿಶ್ಚಯ ಮಾಡಿದರೆ ಅದನ್ನು ಅಲ್ಲಗೆಳೆಯುವಂಥ ಪರಿಸ್ಥಿತಿ ಎಲ್ಲೂ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಕ್ಷೇತ್ರಡು ಏತೋ ವರ್ಷ ಕೆಲಸ ಮಲ್ತೊಂದಿಪ್ಪುರ ನಾಲ್ವೇರು ಹಿರಿಯ ಪೊಂಜೆಲೆಗ್ ಆಡಳಿತ ಮಂಡಳಿದ ನೀರಿಟ್ಟು ಸಮ್ಮನದ ಮರ್ಯಾದೆ ಮಲ್ತೇರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಆಡಳಿತ ಮಂಡಳಿದಕ್ಲು ಬ್ರಹ್ಮಕಲಶ ಸಮಿತಿದಕ್ಲು ಪಾಲ್ದೆ ತೊಂಡಿರು. ದಕ್ಷಿಣ ಕನ್ನಡ ಜಿಲ್ಲೆ ಉಬಾರ್ದ ಸುದಿಬರಿಟಿ ನಡತನ 35ನೇ ವರ್ಷದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಶುರುವಾದ ಐತರ ಮಧ್ಯಾಹ್ನ ಕಿರಿಯಾಣ್ ಒಟ್ಟು 125 ಜೋಡು ಎರುಕುಲು ಪಾಲ್ದೆತೊಂಡ. ಉಬಾರ್ದ ಸುದಿಬರಿಟಿ ಶನಿವಾರ ಕಾಂಡೆ ಉದಿಪನಾಯಿನ 35ನೇ ವರ್ಷದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಐತಾರ ಮಧ್ಯಾಹ್ನ ಕಿರಿಯಾಣ್ ಒಟ್ಟು 125 ಜೋಡು ಎರುಕುಲು ಕಂಬಳೋಡು ಪಾಲ್ದೆತೊಂಡ. ಕನಪ್ಪಲಾಯ್ಡು 4 ಜೋಡು, ಅಡ್ಡಪ್ಪಲಾಯ್ಡು 8 ಜೋಡು, ಬಲ್ಲು ಮಲ್ಲೆಟ್ಟು 13 ಜೋಡು, ನಾಯರ್ ಮಲ್ಲೆಟ್ಟು 23 ಜೋಡು, ಬಲ್ಲು ಎಲ್ಲಿಯಟ್ಟು 16 ಜೋಡು, ನಾಯರ್ ಎಲ್ಲಿಯಟ್ಟು 55 ಜೋಡು ಎರುಕುಲು ಕಂಬಳದ ಪಂತೊಡು ಪಾಲ್ದೆತೊಂಡ. ಕನಪ್ಪಲ ಎಗ್ಗದ ಪಂತೊಡು ವಾಮಂಜೂರು ತಿರುವೈಲ್ ಗುತ್ತು ನವೀನ್ ಚಂದ್ರ ಆಳ್ವ ಬೊಕ್ಕ ಬಾರ್ಕೂರು ಶಾಂತರಾಮ ಶೆಟ್ಟಿ ಒಂಜಿ ಬೊಕ್ಕ ರಡ್ಡನೇ ಇನಾಮ್ ಗೆಂದೇರು.
ಅಡ್ಡಪೊಲೈಡು ಪಿರಿಯಾವು ಗುತ್ತು ಸತೀಶ್ ಗಟ್ಟಿಯಾಳ ಬೊಕ ಕೆರೆಕೋಡಿ ಗುತ್ತು ಬಿಯಾಪಾದೆ ಶೇಖರ್ ಪೂಜಾರಿ ಇನಾಮ್ ಗೆಂದಿರು. ಬಲ್ ಮಲ್ಲಿಟ್ ಮಿಜಾರ್ ಪ್ರಸಾದ್ ನಿಲಯದ ಶಕ್ತಿ ಪ್ರಸಾದ್ ಶೆಟ್ಟಿ ಬೊಕ ಮಾಳ ಆನಂದ ನಿಲಯದ ಶೇಖರಿಯ ಶೆಟ್ಟಿ ಗೆಂದಿರು. ಬಲ್ಲಿ ಇಲ್ಲಿಟ್ಟು ಬಿದ್ರ ಪೊಸಬುಟ್ಟು ಏರಿಮಾರ ಬರ್ಕೆ ಚಂದ್ರಹಾಸ ಸಾಧು ಸನಿಲ್ ಬೊಕ ಚೊಕ್ಕಾಡಿ ಕಟಪಾಡಿ ದೈವಿಕ್ ಸಂತೋಷ್ ಶೆಟ್ಟಿ ಇನಾಮುದೆ ತೊಂಡಿರು. ನಾಯರ್ ಮಲ್ಲಿಟ್ ಇರುವೈಲ್ ಪಾಣಿಲ ಬಾಡ ಪೂಜಾರಿ ಒಂಜನಿ ಇನಾಮು ಬೊಕ ಬಿ ಎಗ್ಗಿಡು ರಡ್ಡನೆ ಇನಾಮ್ ಗೆಂದಿರು. ನಾಯರ್ ಎಲ್ಲಿಟ್ ಮೊಗರ್ಗುತ್ತು ರಿಷಿ ಶೆಟ್ಟಿ ಬೊಕ ನಕ್ರೆ ಮಹೋದರ ನಿವಾಸದ ಇಶಾನಿ ದಯಾನಂದ ಭಂಡಾರಿಯರ್ನ ಎರುಕುಲು ಒಂಜಿ ಬೊಕ ರಡ್ಡನೆ ಇನಾಮ್ ಗೆಂದ್ಯ. ಮುಗಿತಲ ಲೇಸಿಡು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ವಿಜಯ ವಿಕ್ರಮ ಕಂಬಳ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಕಂಬಳದ ಸಾರಥ್ಯ ವಹಿಸಿದನ ಅಶೋಕ್ ರೈ ಇತ್ತದು ಕಂಬಳದ ಬೇತೆ ಬೇತೆ ಪಂತುಡು ಗೆಂದು ನಕ್ಲಿಗೆ ಇನಾಮುಲಿನ ಪಟ್ಟಿಯರು. ಎಕ್ಕಾರ್ದ ವಿಜಯ ಯುವ ಸಂಗಮ ಬೋಲೇಡಿ ಮೈದಾನಡು ಎಕ್ಕಾರ್ ನೈಟ್ಸ್ 2022 ನಡಪಾದಿತ್ತನು. ಗುರುಕಿರಣ್ ಪ್ರಕಾಶ್ ಮಹಾದೇವನ್ ಭೋಜರಾಜ್ ವಾಮಂಜೂರು ನಿಹಾಲ್ ತವರು ಇಂಜ ಪುದರ್ಪೋಯಿ ಸಂಗೀತಗಾರರು ಕಲಾವಿದರು ಪಾಲ್ದೆ ತೊಂದಿರು. ಎಕ್ಕರ್ದ ವಿಜಯ ಯುವ ಸಂಗಮ ಸಂಸ್ಥೆಗೆ 21 ವರ್ಷ ಆಯ್ನ ಲೆಕ್ಕುಡು ರಜತ ಸಂಭ್ರಮ ಆಚರಣೆ ಮಲ್ತೊಂದಿತ್ತದು. ಆ ಲೆಕ್ಕುಡು ಎಕ್ಕರ್ದ ಬೋಲೇಡಿ ಮೈದಾನಡು ಎಕ್ಕಾರ್ ನೈಟ್ಸ್ 2022 ಪಂಪ್ನ ಕಾರ್ಯಕ್ರಮ ಆಟಣೆ ಮಲ್ತಿತ್ತದು. ಕಾರ್ಯಕ್ರಮ ತುಯ್ಯರೆ ಭಾರಿ ಜನ ಸೇರಿದಿತ್ತರು. ಪುದರ್ಪುಯಿ ಸಂಗೀತ ನಿರ್ದೇಶಕರು ಗುರುಕಿರಣ್ ಬೊಕ್ಕ ಪದ ಪುಗಾರ್ತಿದ ಸಂಗೀತಗಾರರು ಸಿನಿಮಾ ಕಲಾವಿದರು ಪಾಲ್ದೆ ತುಂಡಿರು. ಪ್ರಕಾಶ್ ಮಹಾದೇವನ್ ಕಂಡನಿಬುಡಿದಿ ಮಾನಸ ಹುಳ್ಳ ಭೋಜರಾಜ ವಾಮಂಜೂರು ನಿಹಾಲ್ ತೌರೋ ಇತ್ತದು ಕಾರ್ಯಕ್ರಮನು ಪೊರ್ಲು ಮಲ್ತು ಕೊರಿಯರು. ಭಾವದೊಳಗ ತುಂಬಿಕೊಂಡು ಸಾಬದೊಳ್ಳು ಮಾಡುತ್ತೀನಿ ಶರಣ. ಕೃಪವಿಟ್ಟು ತೋರು ಬಾರ ತಾಯಿ ನಿನ್ನ ಚರಣ. ಹಗಲು ರಾತ್ರಿ ಹಲುಗುತ್ತೀನಿ ನಾನು ನಿನ್ನ ಶವನಾರೆ. ಗಿಯ ಗಿಯಾಗ ಗಿಯ ಗಿಯಾ ಗಿಯ ಗಿಯಾಗ ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ಭದ್ರಕಾಯ. जहाँ जहाँ जाऊँ मेरे पीछे पीछे आए. गली गली के आशिक दोनों मेरा होना चाहे. बोलो क्या?
जहाँ जहाँ जाए तेरे पीछे पीछे आए, हम तो है दीवाने तेरे, तेरा होना चाहे। सीटी बजाए नखरे दिखाए, बल्ले 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 விளையாடு நிலாவே எப்படி இப்படி அப்படி அப்படி வாடா மாப்பிள்ள வழ வழ தோப்புல வாலிபால் ஆடலாமா, ಸೈಕಲ್ ಕ್ಯಾಂಪುಲ್ಲ ಹಿಡಿದು போடலாம். ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಜೋರಾಗಿ ಹಾಡಿ ಆಡಿಸಿಯೇ ನೋಡು, ಕಮಾನೆ ಕಾರು ಬ್ಯೂಟಿಫುಲ್. ಎಂದು ಸೋಲದು ಸೋತು ತಲೆಯ ಬಾಗದು. One last time. ಮಧ್ಯಕ್ಕೆ ಓಡ್ ಬಂದಿದು ಕೈಗೆ ತನ್ನೇ ಇದು, ಊರಿಂದ ಬೋಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀದ ಸಾರಾಯಿದ ಮೈಲಾಪುರ ಮೈಲಾರಿ. ಮಸ್ತ್ ಮಸ್ತ್ ಹುಡುಗಿ ಬಂದು ನಾನು ನಿನ್ನ ದೋಸ್ತು ಅನ್ಲು, ಎಲ್ಲದಕ್ಕೂ ಅಸ್ತು ಅನ್ಲು, ಸುತ್ತುವಾಗಿ ಗೊತ್ತು ಬೆದ್ದೆ. ಇಡಗಿನಿತ ನಮ್ಮ ಕುಡ್ಲಾತು ವಾರ್ತೆಲು ಮುಗಿದು ನನ್ನ ಲಾತು ಸುದ್ದಿ ಬಕ್ಕ ಮನೋರಂಜನೆಗಾತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಲು.